ಲೇಖಕರ ಪರಿಚಯದ ಮೇಲೆ ಒಂದು ಆಟ ಆಡಿಸಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದನ್ನು ಹೆಂಗೆ ಆಡಿಸೋದು ಹೇಳ್ರಿ ಅಂತ ಹೇಳಿದ್ರಿ. ಭಾಳ ಸಿಂಪಲ್ ಅದ. ಮಕ್ಕಳಿಗೆ ಚೀಟಿ ಆಟ ಆಡೋದು ಗೊತ್ತದ, ಭಾಳ ಇಂಟ್ರೆಸ್ಟೆಡ್ ಅದಾರ ಅದ್ರಾಗ. ಅದನ್ನ ಯೂಸ್ ಮಾಡ್ಕೊಂಡು ನಾವು ಇದನ್ನು ಪರ್ಫೆಕ್ಟ್ ಮಾಡಿಸ್ಬೋದು. ಮೊದಲಿಗೆ ಮಕ್ಕಳಿಗೆ ಲೇಖಕರ ಪರಿಚಯ ಓದ್ಕೋರಿ ಅಂತ ಹೇಳೋದು. ಅದರೊಳಗೆ ಅವ್ರು ಏನು ನೋಡ್ಬೇಕು, ಲೇಖಕರ ಹೆಸರು, ಅವರ ಊರು, ಅವರ ಹುಟ್ಟಿದಂಥ ವರ್ಷ, ಅವರ 2 ಪ್ರಮುಖ ಕೃತಿಗಳು, 2 ಪ್ರಶಸ್ತಿಗಳು ಮತ್ತು ಆ ಪಾಠದ ಆಕಾರ ಕೃತಿ ಇಷ್ಟನ್ನು ಗಮನದೊಳಗೆ ಇಟ್ಕೊಂಡು ಓದ್ಕೋರಿ ಅಂತ ಹೇಳೋದು. ಆ ನಂತರ ಮಕ್ಕಳನ್ನ ಗುಂಪು ಮಾಡೋದು ಹೆಂಗಂದ್ರೆ 6 ಮಂದಿ ಲೇಖಕರದ್ದು ನೀವು ಪರ್ಫೆಕ್ಟ್ ಮಾಡಿಸ್ಬೇಕಾಗಿದೆ. ಅಂದ್ರೆ ಒಂದು ಗುಂಪಿನೊಳಗೆ 6 ಮಕ್ಕಳು ಇರುವಂಗೆ ನೋಡ್ಕೊಂಡು ಒಂದೊಂದು ಗುಂಪು ಮಾಡಿಸೋದು. ಪ್ರತಿ ಮಗುವು 5 ಚೀಟಿ ಬರೀಬೇಕು. ಅಂದ್ರೆ ಕುವೆಂಪು ಅವ್ರ ಉದಾಹರಣೆ ತೆಗೆದುಕೊಂಡ್ರೆ, ಕುವೆಂಪು ಅವ್ರ ಹೆಸರಿಗೆ ಒಂದು ಚೀಟಿ, ಹುಟ್ಟಿದ ವರ್ಷ, ಆನಂತರ ಅವರ ಊರು, ಆ 2 ಕೃತಿಗಳು, ಆ ಪ್ರಶಸ್ತಿಗಳು ಮಾಡ್ಕೋಬೋದು. ಬೇಕಂದ್ರೆ ನೀವು ಇನ್ನೊಂದು ಆಕಾರ ಕೃತಿದ ಒಂದು ಚೀಟಿನೂ ಮಾಡಿಸ್ಕೋಬೋದು. ಬಟ್ 5 ಚೀಟಿ ಮಾಡಿಸ್ಕೊಂಡು ಆ ಮಕ್ಕಳ ಚೀಟಿ ಮಿಕ್ಸ್ ಮಾಡಿ ತೂರಿದ ಮೇಲೆ ಅಷ್ಟರು 5 ಚೀಟಿ ತೊಗೊಂಡ್ಮೇಲೆ ಒಬ್ಬರ ಲೇಖಕರದ್ದು ಎಲ್ಲ ಚೀಟಿ ಬರುವಂಗೆ ಅವ್ರಿಗೆ ಕೂಡ್ಸಾಕೆ ಹೇಳೋದು. ಹಿಂಗೆ ಭಾಳ ಇಂಟ್ರೆಸ್ಟೆಡ್ ಇಂದ ಅವ್ರು ಆಟ ಆಡ್ತಾರೆ. ಭಾಳ ಜಲ್ದಿ ಪರ್ಫೆಕ್ಟ್ ಆಗ್ತಾರೆ.